ಶಾಸಕ ಬಸವಗೌಡ ಪಾಟೀಲ್ ಯತ್ನಾಳು ಇನ್ನು ಮುಂದೆ ಬಾಯಿ ಮುಚ್ಚದಿದ್ದರೆ ಕೇಂದ್ರ ನಾಯಕರು ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳುವುದು ನಿಶ್ಚಿತ ಎಂದು ಕೇಂದ್ರ ರಸಗೊಬ್ಬರ ಖಾತೆ ಸಚಿವ ಡಿ.ವಿ. ಸದಾನಂದ ಗೌಡರು ಎಚ್ಚರಿಕೆ ನೀಡಿದರು. ಪುತ್ತೂರಿನಲ್ಲಿ ಬಿಜೆಪಿ ಜನಸೇವಕ ಸಮಾವೇಶದಲ್ಲಿ ಭಾಗವಹಿಸಿ ಬಳಿಕ ಮಾತನಾಡಿದ ಅವರು, ನಾನು ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದ ಸಂದರ್ಭದಲ್ಲೂ ಬಸವಗೌಡ ಪಾಟೀಲ್ ಯತ್ನಾಳು ಇದೇ ರೀತಿ ವರ್ತನೆ ತೋರಿದ್ದರು. ಹಲವು ಎಚ್ಚರಿಕೆಯ ಬಳಿಕವೂ ಅವರು ತಮ್ಮ ವರ್ತನೆಯನ್ನು ಸರಿಪಡಿಸದ ಕಾರಣಕ್ಕೆ ನಾವು ಅವರನ್ನು ಪಕ್ಷದಿಂದ ಉತ್ಕಡಿಸಿದ್ದೆ. ಇದೀಗ ಮತ್ತೆ ಅಂತಹದ್ದೇ ವರ್ತನೆಯನ್ನು ತೋರಿಸಲು ಪ್ರಾರಂಭಿಸಿದ್ದಾರೆ. ಪಕ್ಷದ ವಿರುದ್ಧ, ಪಕ್ಷದ ನಾಯಕರ ವಿರುದ್ಧ ಬೀದಿಯಲ್ಲೇ ಚರ್ಚೆ ಮಾಡುತ್ತಿದ್ದಾರೆ. ಸಚಿವ ಸ್ಥಾನಕ್ಕೆ ಯತ್ನಾಳು ಈ ರೀತಿಯ ಕೆಲಸಗಳನ್ನು ಮಾಡುತ್ತಿದ್ದಾರೆ ಎನ್ನುವುದು ನಾಯಕರ ಗಮನಕ್ಕೆ ಬಂದಿದೆ. ಪಕ್ಷಕ್ಕೆ, ಪಕ್ಷದ ನಾಯಕರಿಗೆ ಸಲಹೆ ಕೊಡುವ ಕೆಲಸವನ್ನು ಯತ್ನಾಳು ನಿಲ್ಲಿಸಬೇಕು. ಯತ್ನಾಳ್ ಸಲಹೆ ಕೇಳುವಂತಹ ಮಟ್ಟದಲ್ಲಿ ಪಕ್ಷ ಈಗ ಇಲ್ಲ ಎಂದು ಗುಡುಗಿದರು. ನಾನು ವೈಯಕ್ತಿಕವಾಗಿ ಯತ್ನಾಳ್ನ ಬಗ್ಗೆ ಏನು ಮಾತಾಡೋದು, ಆದರೆ ಆಗಾಗ ಅವರ ನಡವಳಿಕೆಯ ಬಗ್ಗೆ ಮಾತಾಡ್ತಾ ಇದ್ದೆ. ಇದೇ ರೀತಿ ಅವರು ನಾಲಿಗೆ ಹರಿಬಿಡ್ತಾ ಇದ್ದರು. ಯಾವಾಗ ನಾನು ಅಧ್ಯಕ್ಷನಾಗಿದ್ದೆ 6 ವರ್ಷಗಳ ಕಾಲ ಇದೇ ಯತ್ನಾಳನ್ನು ನಾನು ಉಚ್ಚಾಟನೆ ಮಾಡಿದ್ದೆ ಆ ದಿನದಲ್ಲಿ. ಆಮೇಲೆ ಮತ್ತೆ ಅವರೇ ಬಂದು ಯಡಿಯೂರಪ್ಪರಲ್ಲಿ ಬಾಕಿಯವರು ಸೇರಿಕೊಂಡು ಪಕ್ಷ ಸೇರಿ ಈಗ ಇಷ್ಟೆಲ್ಲ ಹೇಳಿಕೆಗಳು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಅವರಿಗೆ ಮಂತ್ರಿ ಸ್ಥಾನ ಬೇಕು ಅಂತೇಳಿ ಅವ್ರದ್ದನ್ನು ಕರೆದು ಅವರನ್ನು ಸಮಾಧಾನ ಮಾಡಿ ಏನಾದ್ರು ಮಾಡಬೇಕು ಅಂತೇಳಿ. ಯತ್ನಾಳನ್ನು ಸಮಾಧಾನ ಮಾಡುವಂಥ ಪ್ರಶ್ನೆಯೇ ಇಲ್ಲ. ಇನ್ನೊಮ್ಮೆ ಯತ್ನಾಳ್ ಮಾತಾಡಿದರೆ ಅವರಿಗೆ ಏನಾಗಬೇಕಾ ಅದನ್ನು ಕೇಂದ್ರದವರು ಮಾಡ್ತಾರೆ. ನಾವು ಅದನ್ನೆಲ್ಲವನ್ನು ಕೇಂದ್ರದವರಿಗೆ ಹೇಳಿದ್ದೇವೆ. ನಾನು ಮಾಧ್ಯಮದ ಮುಖಾಂತರ ಯತ್ನಾಳ್ಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ, ನಿಮ್ಮ ಯಾವುದೇ ರೀತಿಯ ಸಲಹೆ ಸೂಚನೆಗಳ ಅವಶ್ಯಕತೆಗಳು ಇವತ್ತಿನ ದಿನದಲ್ಲಿ ನಮ್ಮ ಪಕ್ಷಕ್ಕಿಲ್ಲ. ನೀವು ಒಳ್ಳೆಯವರಾಗಿ ಶಾಸಕರಾಗಿ ಕೆಲಸ ಮಾಡೋದಾದ್ರೆ ಕೆಲಸ ಮಾಡಿ, ಇಲ್ಲದಿದ್ದರೆ ನಿಮ್ಮ ದಾರಿ ನೀವು ನೋಡಿ. ನಮಗೇನಿಲ್ಲ, ನಾನು ಅಧ್ಯಕ್ಷ ಅಲ್ಲ, ಆದ ಕಾರಣ ನಾನು ಯಾವುದೇ ಒಂದು ಪಕ್ಷ ತೀರ್ಮಾನ ತಗೊಳ್ಳಿಕ್ಕೆ ಹೇಳಿದೆ. ಆದರೆ ಯತ್ನಾಳ್ನಂಥ ಒಬ್ಬ ವ್ಯಕ್ತಿ ಇವತ್ತು ಕೇಂದ್ರದಲ್ಲಿ ವಾಜಪೇಯಿ ಸರ್ಕಾರದಲ್ಲಿ ಒಬ್ಬ ರೈಲ್ವೆ ಸ್ಟೇಟ್ ಮಿನಿಸ್ಟರ್ ಆಗಿದ್ದವರು, ಅವರು ಹೇಗೆ ನಡ್ಕೋಬೇಕು? ಇವತ್ತೇನೋ ಅವರಿಗೆ ಸ್ವಲ್ಪ ತಲೆ ಪೂರ್ತಿ ಸರಿ ಇದೆ ಅಂತ ನನಗೇನು ಅನ್ನಿಸ್ತಾ ಇದೆ. ಮಹಾರಾಷ್ಟ್ರ ಮುಖ್ಯಮಂತ್ರಿ ಉದ್ಧವ್ ಠಾಕ್ರೆ ರಾಜ್ಯದ ಗಡಿ ವಿಚಾರದಲ್ಲಿ ಖ್ಯಾತೆ ತೆಗೆಯುತ್ತಿರುವುದಕ್ಕೆ ಸಿಎಂ ಯಡಿಯೂರಪ್ಪ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ರಾಜ್ಯದ ನಿಲುವನ್ನು ಮುಖ್ಯಮಂತ್ರಿ ಈಗಾಗಲೇ ಸ್ಪಷ್ಟಪಡಿಸಿದ್ದು, ನಮ್ಮ ನೆಲ ಜಲದ ವಿಚಾರದಲ್ಲಿ ಯಾವುದೇ ರಾಜಿ ಇಲ್ಲ ಎಂದರು. ಮಹಾರಾಷ್ಟ್ರದಲ್ಲಿ ಶಿವಸೇನಾ ನೇತೃತ್ವದ ಸರ್ಕಾರ ಬೀಳುವ ಹಂತದಲ್ಲಿದೆ. ಮೊದಲು ಅವರ ಸರ್ಕಾರವನ್ನು ಉಳಿಸಿಕೊಳ್ಳಲಿ ಎಂದು ವಾಗ್ದಾಳಿ ನಡೆಸಿದರು. ಇದರ ಬಗ್ಗೆ ನಾವು ತೀವ್ರವಾಗಿ ಇದನ್ನು ವಿರೋಧ ಮಾಡಿದ್ದೇವೆ. ಯಾವುದೇ ಸಂದರ್ಭದಲ್ಲಿ 1 ಇಂಚು ನೆಲ, ಕರ್ನಾಟಕ ರಾಜ್ಯದ ನೆಲ ಜಲ ಇದರ ಬಗ್ಗೆ, ಭಾಷೆ ಬಗ್ಗೆ ಯಾರೇ ನಮ್ಮ ಅಕ್ಕಪಕ್ಕದವರು ಮಾತಾಡಿದ್ರು ಕೂಡ ನಾವು ಬಿಡಲ್ಲ. ಅವರು ಅಂತಲ್ಲ, ಯಾರೇ ಆಗಲಿ ನಾವು ಬಿಡಲ್ಲ. ಅದು ರಾಜ್ಯಕ್ಕೆ ಸಂಬಂಧಪಟ್ಟದ್ದು, ನಮಗೆ ಸಂಬಂಧಪಟ್ಟದ್ದು, ನಮ್ಮ ಸ್ವಂತ ವಿಚಾರ. ಆದ ಕಾರಣ ಅಲ್ಲಿಯ ಮುಖ್ಯಮಂತ್ರಿಯವರು ಅವರ ಮಂತ್ರಿಗಳಿಗೆ ಸ್ವಲ್ಪ ಅಡ್ವೈಸ್ ಮಾಡಿ ಈಗ ಹೇಗುಂಟು ಹಾಗೆ ಶಾಂತಿಯಿಂದ ಇರುವುದು ಒಳ್ಳೆಯದು. ಈಗಾಗಲೇ ಅವರು 2-3 ಪಾರ್ಟಿ ಸೇರಿಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಅವರೊಳಗೆ ಭಿನ್ನಾಭಿಪ್ರಾಯಗಳು ಕಾಂಗ್ರೆಸ್ಸು ಮತ್ತು ಶಿವಸೇನೆ ಮಧ್ಯದಲ್ಲಿ ಇದೆ. ಅವರು ಎಷ್ಟು ದಿನ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಗೊತ್ತಿಲ್ಲ. ಸುಮ್ಮನೆ ಈ ಮುಖ್ಯಮಂತ್ರಿ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ಯಾಕೆ ಕೊಡಬೇಕು? ಅವರು ನಾವೇನು ಅವ್ರನ್ನು ಬಿಡಲ್ಲ. ನಾನು ಅದನ್ನು ಖಂಡಿತವಾಗಿ ಒಪ್ಪಿಕೊಳ್ತೇನೆ. ನಮ್ಮ ಪಕ್ಷದಲ್ಲಿ ಒಂದು ಶಿಸ್ತಿದೆ. ನಮ್ಮ ಪಕ್ಷದಲ್ಲಿ ವ್ಯತ್ಯಾಸಗಳಾದರೆ ನಮ್ಮ ಹೈಕಮಾಂಡ್ ಇದೆ, ನಮ್ಮ ಅಧ್ಯಕ್ಷರಿದ್ದಾರೆ, ಬಾಕಿಯವರಿದ್ದಾರೆ. ಅವರಲ್ಲಿ ಹೋಗಿ ಹೇಳುವಂಥದ್ದು ಜವಾಬ್ದಾರಿ. ಇವತ್ತು ದೆಹಲಿಗೆ ಹೋಗಿ ನಮ್ಮ ಹಿರಿಯರ ಜೊತೆ ನಮ್ಮಲ್ಲಿ ಏನಾದರೂ ತಪ್ಪುಗಳಿದ್ರೆ, ಸದಾನಂದಗೌಡ ಸರಿ ಇದ್ದಾನೆ, ಸರಿ ಇಲ್ಲ ಅಂತ ಹೇಳಿದರೆ ಅದನ್ನು ಹೇಳಲಿಕ್ಕೆ ಅವರಿಗೆ ಹಕ್ಕಿದೆ. ಅದನ್ನು ಅವರು ಮಾಡಬೇಕು. ಅದನ್ನು ಬಿಟ್ಟು ಎಲ್ಲೋ ಮೈದಾನದಲ್ಲಿ ನಿಂತುಕೊಂಡು ಏನಾದ್ರು ಬೊಗಳ ಬಿಟ್ಟರೆ ಅದನ್ನು ನಾವು ತಡ್ಕೊಳ್ಳೋಣ ಅಷ್ಟೇ.